ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚಲ್ ಉಬರಡ್ಕ. ಇವತ್ತು ನಾವು ಬೆಂಗಳೂರು ಹೋಗ್ತಾ ಇದೀವಿ. ಸ್ವಲ್ಪ ಕೆಲಸ ಇದೆ ಬೆಂಗಳೂರಲ್ಲಿ ನಮ್ಮ. ಹಾಗೆ ನಾನು ಕೋ ಡ್ರೈವರ್ ಆಗಿ ಹೋಗ್ತಾ ಇದ್ದೀನಿ. ನಾನು, ಅಪ್ಪ, ಆಮೇಲೆ ಸುಧೀರ್ ಅಣ್ಣ, ಆಮೇಲೆ ಪ್ರೀತಿ ಸುರೇಶ್ ಅಂತ, ಆಮೇಲೆ ಇನ್ನೊಬ್ರು ಕಂಪ ಶಿವರಾಮ್ ಭಟ್ ಅಂತ. ನಾವು ಇಷ್ಟು ಜನ ಬೆಂಗಳೂರು ಹೋಗ್ತಾ ಇದೀವಿ, 5 ಜನ. ಆಮೇಲೆ ಗುರುವಿಗೆ ಕಾಲ್ ಮಾಡಿದ್ದೇವೆ, ಫ್ರೀ ಇದ್ರೆ ಜಾಯ್ನ್ ಆಗ್ತೇನೆ ಅಂತ ಹೇಳಿದಾನೆ. ನೋಡುವ, ಕಾಲ್ ಮಾಡುವ ಬೇಕಾದ್ರೆ. ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಹೇಗಾಗುತ್ತೆ ಗೊತ್ತಿಲ್ಲ, ನೋಡುವ. ಓಕೆ, ಈಗ ನಾವು ಬೆಂಗಳೂರಿಗೆ ಹೊರಡುವ. ಸುಧೀರ್ ಅಣ್ಣ ನಮಸ್ಕಾರ. ನಮ್ಮೊಟ್ಟಿಗೆ ಎಲ್ಲರೂ ನಮ್ಮ ಸುರೇಶ್ ಅಣ್ಣ ನಮಸ್ಕಾರ. ನಾನೊಂದು ಜನ ಬರ್ಪುಂಡು ನಮ್ಮ ಮೆಡಿಕಲ್ ಅಡೆ ಬಾತ ಡೀಸೆಲ್ ಪಾಡೊಂದಲ್ಲ, ಶಾಲಿವಾಹನ ಫ್ಯೂಲ್ಸ್. ನಮ್ಮ ಬೆಂಗಳೂರು ಪೋಪನ ರೋಡ್ ಉಂಡು ಬಾರಿ ಮಲ್ಲೆಡು. ನಮ್ಮ ತಾಳ್ತಾಜೆ ಭಟ್ರು ಕಟ್ಟದಿರು ಬಲ್ಲೆ ಬೆಂಗಳೂರು ಪೋಪನ ಹಾಕ್ಲು ಇಂದುವೆ ಫ್ಯೂಲ್ ಸ್ಟೇಷನ್ ಫ್ಯೂಲ್ ಪಾಡೊಂದು ಪೋಲೆ ಬಾರಿ ಶೋಕದ ವ್ಯೂಲ ತಿಕ್ಕೊಂಡು ಬೊಲ್ಪುದ ಸನ್ರೈಸ್ ಪೂರ ಇಟ್ಕೊಂಡು ನಮ್ಮ ಕಂಪ ಶಿವರಾಮ್ ಭಟ್ರು ಉರ್ಲೇರು ನಮ್ಮ ಒಟ್ಟಿಗೆ ಬೆಂಗಳೂರು ಹೋಗೋದಿಲ್ಲ. ಸಕಲೇಶ್ವರ ಐತ್ಯ ಕುಲ್ಲುದ ಮಲ್ಲಿ ಅಕ್ಕಿ ರೊಟ್ಟಿ, ಇಡ್ಲಿ ವಡೆ, ಇಡ್ಲಿ ವಡೆ, ಅಕ್ಕಿ ರೊಟ್ಟಿ ತಿನ್ನೊಂದಿಲ್ಲ, ಬೆಲ್ಲ ಅಕ್ಕಿ ರೊಟ್ಟಿ ತಿನ್ನೊಂದಿಲ್ಲ. ನಿಂದಾಯ್ತು ಸುಧೀರಣ್ಣ? ತಿಂದಾಯ್ತು, ನಂದಾಯ್ತು ಮಾರೆ. ಅದೇ ಸಣ್ಣ ಹೊಟ್ಟೆ, ಹಾಂ, ನಾವು ಜಾಸ್ತಿ ತಿನ್ನೋದಿಲ್ಲ. ಚಾ ಪೂರ ಬರ್ದಾಂಡು ನನ್ನ ಪಿದಾಡ್ನು ನಮ್ಮ ಮೈತ್ರಿ ಮೂಲುಷೆ ಅಡ್ಡವಾಡ್ದೇರು ಮೈತ್ರಿ ಹೋಟೆಲ್ಗೆ ಬರ್ತಿತ್ತ. ಫುಲ್ ಆಂಡು ಬಂಜಿ ಮುಟ್ಟ ಆಂಡು ಸಕಲೇಶ್ಪುರಲ್ಲ ನನ್ನ ಪಿದಾಡ್ನು. ಇವತ್ತು ನಮ್ಮ ಶಿವರಾಮ್ ಭಟ್ರ ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಇವತ್ತಿನ ಮಧ್ಯಾಹ್ನದ ಲೆಕ್ಕದ ಒಂದು ಊಟದ ಸ್ಪಾನ್ಸರ್ ಮಾಡುವಂತಾಗ್ಲಿ. ಸಾಮಾಜಿಕ ಜಾಲತಾಣ ಈಗ ನೀವು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಇಲ್ಲ ಸೀಟ್ ಉಂಡಿನಿ ಬೆಚ್ಚ ಕಾರಣ ನನಗೆ ಇದು ರಾಮ್. ನಮ್ಮ ನೆಲಮಂಗಲ ಎತ್ಯ ನೆಲಮಂಗಲ ಲಕ್ಲೆ ఏది చెప్పు ఎక్కడ నుంచి చేస్తుంది అయితే నెలమంగళ ఎత్య తరత్తమిత్తు ಗಾಡಿ ಓಪನ್ ಉಂಡ ಇಂದ್ವಿ ತರತ್ತಮಿತ್ತು ಮರ ಬೂರ್ತನಾಗ ಏನು ಮಾಡ್ತದೆ ಇಲ್ಲಿ ಗಾಡಿಯ ಒಂದು ಏರಣ್ಣ ಗೊತ್ತಿಲ್ಲ. ರೈಟ್ ಬಂಡ ಬಲದ ಹಡೆಗೆ ತಿರುಗಿಸಿ ರೈಟ್ ಬಂಡ ಎಡತ್ತೆ, ಬಲತ್ತು ಬಂಡ ಎಡತ್ತೆ. ಲಾರಿ ಇಂಚಿಗೆ ಲಾರಿ ಇಂಚಿಗೆ ಲಾರಿ. ನಮ್ಮ ಇತ್ತೆ ನಮ್ಮ ರಾಜಾಜಿನಗರದ ಡೇತ್ಯ ನಾನೊಂಜಿ 8.1 ಕಿಲೋಮೀಟರ್ ಉಂಡು ಎಂಕ್ಲ ನಾ ಫಸ್ಟ್ ಡೆಸ್ಟಿನೇಷನ್ಗೆ. ಅವಲಂತೆ ಬೇಲುಂಡು ಅವು ಬೇಲೆ ಅದು ESI ಆಸ್ಪತ್ರೆ ರಾಜಾಜಿನಗರದ ಕೈತಲ್ಲ ಅಲ್ಪ ഞാൻ മര്യാദ ബന്ധം ഇടയ്ക്ക് ട്രാൻസ്ഫർ അത് പറ്റിട്ടു ತುಲೆ ಬೆಂಗಳೂರು ಪೇಂಟ್ ಇರಲಿ ಎತ್ತು ಸೋಕೊಂಡು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಕೈತಲ್ಲ ಚೂರು ಹೆಚ್ಚಿಗೆ ಮೇಲೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕು. ಇದು ಮೋರಿಸ್ ಗ್ಯಾರೇಜ್ ಇದೆ, ಮೋರಿಸ್ ಗ್ಯಾರೇಜ್. ನಮ್ಮೈತೆ ಕಂಠೀರವ ಸ್ಟುಡಿಯೋದಲ್ಲಿ ಪುಲ್ಲ
Traffic. I hate traffic. But traffic likes me. I like traffic. I can't avoid. ಅದು ನಿನ್ನೆ ಎಕ್ಸಾಮ್ ಇತ್ತಲ್ಲ, ಎಕ್ಸಾಮಿಗೆ ಆ ಡೈಲಾಗ್ ಇತ್ತು, ಗಮ್ಮತ್ತಾಗ್ತಿತ್ತು. I hate Exams. I don't like it. But exams likes me. I can't avoid. ಆ ರೋಡಲ್ಲಿ ಜೊತ್ತನ ಅವು ಮಿತ್ತಡ್ದು ಬತ್ತನ ರೋಡು ಫ್ಲೈಓವರ್ ನಮ್ಮ ಬೆಂಗಳೂರದ ಮಾತ ಬೇಲೆ ಮುಗಿತದು. ರಿಟರ್ನ್ ಇಲ್ಲಡೆ ಪೋಂದಿಲ್ಲ. ಇನಿ ಕತ್ತಲೆದ ಪಾರ್ಟಿ ಬೇರ್ನ ಫುಲ್ ಜಿಗ್ಗವನ ಹುಟ್ಟು ಹಬ್ಬದ ಗಮ್ಮತ್ತುಂಡಿಗೆ ಇನಿ ಕತ್ತಲೆದ ವನಸಪುರ ಸ್ಪಾನ್ಸರ್ ಗೆಂಬೇರ್ನ ಮಾತೆರ್ಲಾಂ ಬೇರೆಗೆ ವಿಶ್ವಾನ್ ಪ್ಲೇ ಕಾಮೆಂಟ್ ಬಾಕ್ಸ್ ವಿಶ್ವಾನ್ ಪ್ಲೇ ಮಾತೆರ್ಲಾಂ ಬೇರೆಗೆ ವಿಶ್ವಾನ್ ಪ್ಲೇ ಸುಧೀರನ್ನೇ ಬೀಡ ಹೊಡೆದು ಗುಲ್ಲುದೇರಿ ಹನುಮಂತಣ್ಣ ಗುರುಗುಡುತ್ತಿ ಟ್ರಾಫಿಕ್ ಕಂಡಬಟ್ಟೆ ಟ್ರಾಫಿಕ್. ನಾಳೆ ಯೂಟ್ಯೂಬಿಗೆ ಪತ್ತು ನಿಮಿಷ ಹಿಡಿದು ಇಂದೇ ಟ್ರಾಫಿಕ್ ಇಲ್ಲ. ಇನಿ ಕತ್ತಲೆ ಹಬ್ಬಣ ನಮ್ಮ ಬೆಂಗಳೂರು ಬಿಡ್ನಾಗ ಪಾರ್ಟಿ ಉಂಡತ ನಮ್ಮ ಎಂಜಾಯ್ ಮಂತ್ ಪೋಪನೆ ನಮ್ಮ ಶಿವರಾಮರ್ನ ಉಂಡತ ಬರ್ತ್ಡೇ ಆ ಹುಟ್ಟು ಹಬ್ಬನ ಫುಲ್ ಎಂಜಾಯ್ ಮಲ್ಪನೆ. ಇಡ್ಲಿ ತಟ್ಟೆ ಬಾಯ್ಲರ್ ಫ್ಲೋರ್ ಗುಂಡೆ ಖಾಲಿ ಮಂಡನೆ ಪೂಜನದಲ್ಲಿ ಟ್ರಾಫಿಕ್ ಬೂಚಿ ಬಾಡ್ಲಾಗ ಅದು ಏರ್ಲ ಪಿದಾಡು ನಿಜ್ಜಿರು ಸಿಟಿ ತಕ್ಕನ ಜೀವನ ಪೂರ ಟ್ರಾಫಿಕ್ 30% ಟ್ರಾಫಿಕ್ ಮಗುರ್ದು ಫುಲ್ ಯೂಟರ್ನ್ ಆಗ್ಲಿ ಕೇಸ್ ಬತ್ತನ ವನಸುಮ ನರ್ಸರಿಗೆ ಕಳಿಸಿ ಅಡ್ಡಾಕ್ಲಿಕ್ಕಿಲ್ಲ, ನೀವು ಕಾಗದ ಕೊಡ್ಬೇಕಷ್ಟೇ. ಕಾಗದ ಬರೀರಿ, ನಾವು ಅದಕ್ಕೆ ಎತ್ತದ್ ನೋಡ್ತೇವೆ. ನಮಗೆ ಬಾಯಿ ಬರುದಿಲ್ಲ, ಕಿವಿಗೆ ಹೇಳುದಿಲ್ಲ, ಕಣ್ಣು ಕಾಣುದಿಲ್ಲ. ನೀವು ಏನಿದ್ರು ಕಾಗದ ಬರೀಬೇಕಷ್ಟೇ. ನೀವು ಕಾಗದ ಬರೀರಿ. ಲೆಫ್ಟ್ ಡ ಗೊತ್ತಲ್ಲ ಅಂತ ಕೊಡಿ ನಾವು ಮಿತ್ತು ಬರ್ತೋಣ ಅವಳು ಗೊತ್ತಲ್ಲ ಸರ್ ಹೂವ ಏನು ಮಿತ್ತಿರೋಡೆ ನಮ್ಮತ್ತೆ ನೆಲಮಂಗಲ ಟೋಲ್ ಕರಿದು ದುಂಬು ಬತ್ತ ಒಂಜಿ ಡೀಸೆಲ್ ಪಾಡೋದಿಲ್ಲ. ನೆಕ್ಸ್ಟ್ ನನ್ನ ಮೇ ಬಿ 8 ಗಂಟೆ ಅನ್ನಾಗ ಹಾಸನ ಇತ್ತು, ಅಲ್ಲಿ ವನಸ್ ಮಲ್ತದ್ದು ಬೊಕ್ಕ ಕೂಡ ಇಲ್ಲಡೆ ಅಂಚ ಇತ್ತೆ ಪಿದಾಡ್ಗ ಡೀಸೆಲ್ ಪಾಡೊಂದಿಲ್ಲ. ಡೀಸೆಲ್ ಪಾಡ್ದಾಗ ಕೊಡ್ಲಿ ನಮ್ಮ ಪಿದಾಡ್ಗ ಕತ್ತಲೆದ ವನಸ್ಸು ಓಲು ತೂಕ. ಎಂಚಾಂಡಿನಿಂದ ಬೆಂಗಳೂರು ಟ್ರಿಪ್ ಸೂಪರ್ ಅತ್ಯುತ್ತಮವಾದ ಪ್ರವಾಸ. ಅದರಲ್ಲಿ ನಿಮ್ಮ ಸ್ಪಾನ್ಸರ್ ಉಂಟಂತೆ ಸ್ವಲ್ಪ? ನನ್ನ ಸ್ಪಾನ್ಸರ್ ಬೆಳಿಗ್ಗೆ ಆಗಿದೆ. ಡೀಸೆಲ್ ಪಾಡ್ದಾಂಡು ಶಟರ್ ಬಾಕ್ಸ್ ಫಿಲ್ಮ್ಸ್ EU ಕ್ರಿಯೇಷನ್ಸ್ ನಮ್ಮ ತೆಪ್ಪಿದಡ್ಗ
ನಾವಿವಾಗ ಹಟ್ಟಿ ಕಾಪಿಯಲ್ಲಿದ್ದೇವೆ. ಒಂದು ಕಾಫಿ ಕುಡಿಲಿಕ್ಕೆ ನಿಲ್ಲಿಸಿದ್ದೇವೆ. ಹಟ್ಟಿ ಕಾಫಿ ನೋಡ್ಬೋದು. ಕಾಫಿ ಒಬ್ರು ಇದ್ದಾರೆ. ಮಿಕ್ಸರ್ಸ್ ಇದೆ, ಮೂಂಗ್ ದಾಲ್ ಇದೆ, ಕಟ್ಲೆ ಇದೆ, ಆಮೇಲೆ ಮದ್ದೂರು ವಡ ಇದೆ, ಫಿಲ್ಟರ್ ಕಾಫಿ ಪೌಡರ್ಸ್ ಇದೆ, ಆಮೇಲೆ ಕೋಲ್ಡ್ ಇದೆ. ಹಟ್ಟಿ ಕಾಫಿ ಮಂಗಳೂರು ರೋಡಲ್ಲಿ ಇದೆ ಹಟ್ಟಿ ಕಾಫಿ. ನಾನು ಬಿಡ್ದು ಪೂರ ಬಿಸ್ಕೆಟ್ ತಿನ್ನೊಂದು ಲೇರು ಬಿಸ್ಕೆಟ್ಲ ಉಂಡು ಬೋಡಂಡ ಮುಲು ದೆತೊನೊಲಿ ಎಡ್ಡೆಂಡು ಬಿಸ್ಕೆಟ್. ನಾನು ಓಲಿ ಕುಳ್ಳುನು ಓಲಿ ಬಿಸ್ಕೆಟ್ ಎಡ್ಡೆ ಉಂಡು. ನಮ್ಮ ಬೆಂಗಳೂರಿಂದ ಮಂಗಳೂರು ಹೋಗುವಂಥ ರೂಟಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದೆ. ಅದರ ಪಕ್ಕದಲ್ಲೇ ಈ ಹಟ್ಟಿ ಕಾಫಿ ಇರುವಂಥದ್ದು. ಇಲ್ಲಿ ಸಮೋಸ ಎಲ್ಲ ಇದೆ ಅನಿಸುತ್ತೆ, ಅವರು ಹೇಳಿದ್ರು ಸಮೋಸ ಇದೆ ಅಂತ. ಆಮೇಲೆ ಬಿಸ್ಕೆಟ್ಸ್ ಇದೆ, ಕಾಫಿ, ಟೀಯಲ್ಲಿ ನಾರ್ಮಲ್ ಟೀ ಅಲ್ಲ, ಜಿಂಜರ್ ಟೀ ಇದೆ, ಆಮೇಲೆ ಕಾಫಿ ಇದೆ, ಫಿಲ್ಟರ್ ಕಾಫಿ. ಸರಿ ಸಣ್ಣ ಎಂಚಾಂಡ ಬೆಂಗಳೂರು ಟ್ರಿಪ್ ಸೂಪರ್ ಆತು. ಇನ್ನು ಶಿರ ಆಮೇಲೆ ಒಂಜಿ ಹುಟ್ಟು ಹಬ್ಬದ ದಿನ ಅತ್ತ ಒಂಜಿ ಪಾರ್ಟಿಗೆ ನಮ್ಮ ಕಾತೊಂದಿಲ್ಲ. ಇನ್ನು ಕತ್ತಲೆ ಒಂಜಿ ಆರ್ನ ಪಾರ್ಟಿಗೆ ಓಡೋದು ನಮ್ಮ ಬೆಂಗಳೂರು ಬರ್ತನ. ಹೇಗುಂಟು ಕಾಫಿ? ಸೂಪರ್. ಚಹಾ ಒಳ್ಳೆದುಂಟಾ? ಇನ್ನೊಂದ್ಸಲ ಬಂದ್ರೆ ಇಲ್ಲೇ ಬರ್ಬೇಕಂತ ತುಂಬಾ ಇದಾಗ್ತದೆ. ಕರ್ಕೊಂಡು ಬರುವವರಿಗೆ. ಹೇಗಿತ್ತು ಕಾಫಿ? ಫಸ್ಟ್ ಕ್ಲಾಸ್ ಇತ್ತು. ಇನ್ನೊಮ್ಮೆ ಬರುವಂತ ಕಾಣ್ತಿತ್ತು. ಇನ್ನು ನಾಳೆ ಬರುವ ಒಂದು ಸುಧೀರ್ ಅವರ ಒಂದು ಮನಸ್ಸಲ್ಲಿ ಉಂಟು, ಬರ್ತಾರೆ ಅವರು ಇನ್ನೊಮ್ಮೆ ವಾಪಸ್ ಶನಿವಾರ ಕೂಡ ಬರ್ತಾರೆ ಅವರು. ಹಾಗೆ ವಾರದಲ್ಲಿ ಒಂದು 4 ಸತಿ ಬರ್ತಾ ಇರಲಿ, ನಮ್ಮನ್ನು ಕರ್ಕೊಂಡು ಕೂಡ ಬರ್ತಾ ಇರಲಿ, ಕರ್ಕೊಂಡು ಬರ್ತಾ ಇರಲಿ, ಶಾಲೆಗೆ ಫಂಡ್ ತರ್ತಾ ಇರಲಿ. ಟ್ಯಾಂಕ್ ಡೀಸೆಲ್ ಪಾಡೊಂದೇ ಇಪ್ಪಡು. ಅಲ್ಲಿ ಬಿಸ್ಕೆಟ್ ಬರ್ತ್ಡೇ ಬರೋದೇ ಇಪ್ಪಡು. ವರ್ಷ ಪೂರ್ತಿ ಅವರ ಬರ್ತಡೇ ಇರಲಿ. ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಂದು ಕಾಫಿ ಕುಡ್ದಾಗಲಿಲ್ಲ. ಎಂಕ್ಲೈತೆ ಹಾಸನದ ಅಡಿ ಎತ್ತಿಯ ನನಗೆ 10 ಕಿಲೋಮೀಟ್ರ್ ಉಂಟು. ನಮ್ಮ ಶಾಸ್ತ್ರಿಲು ಹಾಸನಡುಲ್ಲೇರು ಅಂಚ ದಾರೆಗೆ ಕಾಲ್ ಮಲ್ತದು ಹೋಟ್ಲಿಗೆ ಬರ್ರೆ ಬಂಡ. MRP ಶಾಸ್ತ್ರಿಲು ಅಂಚ ತಕ ಹೋಟ್ಲಿಗೆ ಹೋಗಿ ಅವು ಹೋಟ್ಲ್ ಕೃಷ್ಣ ಹೋಟೆಲ್ ಕೃಷ್ಣಗೆ ಹೋಗಿದ್ದೆ. ನಮ್ಮ ಬ್ಲಾಗ್ ತೂವೊಂದುಲ್ಲೇರಿ. ನಮ್ಮ ಜಗತ್ ಶಾಸ್ತ್ರಿಗಳು ನಮ್ಮ ಗಾಡಿಗೆ ಆಗಮಿಸಿದ್ದಾರೆ. ಈಗ ನಾವು ಕೃಷ್ಣ ಹೋಟ್ಲಿಗೆ ಬಂದಿದ್ದೇವೆ ಊಟ ಮಾಡುವ ಅಂತೇಳಿ. ಇವತ್ತು ಬರ್ತ್ಡೇ ಬಾಯ್ ಅವರ ಒಂದು ಪಾರ್ಟಿ ಉಂಟು ಇವತ್ತು, ಹಾಗೆ ಗಮ್ಮತ್ ಪಾರ್ಟಿಗೆ ಬಂದಿದ್ದೇವೆ. ಅರೆ ಮ್ಯಾಂಚೋ ಸೂಪ್ ಬರ್ದು ಫುಲ್ ಬೆಗರ್ ಹೆಸರು. ಎಂಚುಂಡು ಮ್ಯಾಂಚೋ ಸೂಪ್ ಪಂಡ ಮ್ಯಾಂಚೋ ಸೂಪ್ ಹೇಗುಂಟು ಸುಧೀರಣ್ಣ? ಸೂಪರ್ ಉಂಟು, ಫುಲ್ ಬೆವರ್ತ ಉಂಟು. ಇಲ್ಲಿ ಮೇಲೆ ಸ್ವಲ್ಪ ಹಾಕಿ ಹೇರ್ ಸ್ಟೈಲ್ ಹಾಳಾಗಿದೆ. ಟಚ್ ಅಪ್ ಮಾಡಿ ಅವರಿಗೆ ಅದು ಪುನಃ ಮೇಕಪ್ ಹಾಳಾಗಿದೆ. ಕೊತ್ತಿಮೀರಿ ಕನ್ನಡ ಮೀಡಿಯಂ ಕಲ್ಪನೆ ಬರ್ತದೆ. ಎಂಚುಂಡು ರೋಟಿ ಮತ್ತ ಸೂಪರ್ ರೋಟಿ ಎಂಚುಂಡು ಎಡ್ಡೆಂಡ ಸುರೇಶ್ ಅಣ್ಣ ರೋಟಿ ಒಂದು ಕಡಾಯಿ ಮತ್ತ ಸೂಪರ್
కడాయి సూపర్ సూపర్ అని ఒక్కడే ఉంటుంది చక్కెర పెస పెట్టాడు చక్కెర ఫుడ్ ఎడ్డండు రోటీ బుక్కించిన కాజు మసాಲೆ బుక్కించైతే ಪನ್ನೀರ್ ಕಡಾಯಿ ಪಂದಿತ್ತಂಡು ఏరైనా ధర్మంగా తింపకుండా బట్టి తినండి కాసు కూడా తినవచ్చు ರಾತ್ರಿಯ ಊಟವನ್ನು ಸ್ಪಾನ್ಸರ್ ಮಾಡಿದಂತಹ ನಮ್ಮ ಕಂಪ ಶಿವರಾಮ್ ಭಟ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಕಂಪ ಶಿವರಾಮ್ ಭಟ್ಟರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಇದಕ್ಕಿಂತಲೂ ಹೆಚ್ಚಿನ ವಿಜೃಂಭಣೆಯಲ್ಲಿ ಆಚರಿಸುವಂತ ಶಕ್ತಿಯನ್ನು ಆ ಪರಮಾತ್ಮ ನೀಡಲಿ, ಅದನ್ನು ಸ್ವೀಕರಿಸುವ ಶಕ್ತಿಯನ್ನು ನಮಗೆ ನೀಡಲಿ ಅಂತ ಜಾಸ್ತಿ ಸ್ವೀಕರಿಸುವಂತ ಹಾಗೆ ಬರುವ ವರ್ಷದ ಕ್ಯಾಂಪ್ ನಾವು ಬೊಂಬೈಗೆ ಇಟ್ಕೊಳ್ಳುವ. ಬರುವ ವರ್ಷ ಏಪ್ರಿಲ್ 18ಕ್ಕೆ ಬೊಂಬೈಗೆ ಇಟ್ಕೊಳ್ಳುವ. ಆಗಬಹುದು. ಒಬ್ಬ ರಾತ್ರಿಯ ಊಟ ಒಂದು ಗಟ್ಟಿಯ ಊಟ ಕೊಟ್ಟಿದ್ದಾರೆ. ಹಂಗೇನಿಲ್ಲ. ಮುಂಬೈಗೂ ಅಲ್ಲ, ಈಗ ನೀವು ಹೇಗೆ ಹೋಗ್ತೀರಿ? ಬಂದರ್ ರೂಟಲ್ಲಿ ಹೋಗ್ತೀರಾ? ಹಾಸನದ ಭಯಂಕರ ಬರ್ಸ ಬರೋದುಂಡು, ಗಾಳಿ ಬರ್ಸ ಬರೋದುಂಡು. ಇತ್ತಂತೆ ಕಮ್ಮಿ ಆಂಡ್ ಬರ್ಸ. ಸರಿ, ಬಾಯ್. ನಮ್ಮ ಶಾಸ್ತ್ರಿಗಳು ಹೊರಟರು. ಬಾಯ್. ಹೇಳುವಷ್ಟು ನನಗೆ ಅವರ ಇದು ಅನುಭವ ಇಲ್ಲ, ನನಗೆ ಒಳ್ಳೆ ಪರಿಚಯ ಇದೆ ಅವರು. ನಮ್ಮ ಶಾಸ್ತ್ರಿಗಳು ಜತ್ತೀರಿ ಕೆಲವರು ಹಾಸನ ಮಲ್ನಾಡ್ ಕಾಲೇಜ್ ಕಲ್ತೊಂದಿರ್ಲಿ ಅಂಚ ಓ ಈ ವ್ಲಾಗ್ ನಿಕ್ಲೆಗ್ ಇಷ್ಟ ಅಂಡ್ ಪಂದೆನ್ವೆ ಇಂಚಿತರನೇ ವ್ಲಾಗ್ಸ್ ಬೋಡಂಡ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂಪ್ಲೆ, ಲೈಕ್ ಮಂಪ್ಲೆ, ಶೇರ್ ಮಂಪ್ಲೆ, ಕಮೆಂಟ್ ಮಂಪ್ಲೆ ಅಂಚನೆ ಸೈಡ್ ಡಿಪ್ ನಾ ಬೆಲ್ ಬಟನ್ ಒತ್ತಲೈ.